ಇಲ್ಲಿಂದ ನಾವು ಒಂದು ಸಾಧನೆಯ ಸುದ್ದಿಯತ್ತ ಹೋಗ್ತಾ ಇದ್ದೇವೆ. ಹೌದು, ಮಂಗಳೂರಿನ ಈಜು ಸಾಧಕರು ದಿನದಿಂದ ದಿನಕ್ಕೆ ಚಿನ್ನದ ಪದಕಗಳನ್ನು ತರ್ತಾ ಇದ್ದಾರೆ, ದಿನದಿಂದ ದಿನಕ್ಕೆ ಸಾಧನೆಯ ಪಟ್ಟಿಯನ್ನು ಬೆಳೆಸ್ತಾ ಇದ್ದಾರೆ. ಸೊ ಈ ವಿಷಯದಲ್ಲಿ ನಾವು ಒಂದು ವರದಿಯನ್ನು ನಿಮಗೆ ಕೊಡ್ತಾ ಇದ್ದೇವೆ. ನೈತಿಕ್ ಎನ್ ಮತ್ತು ಆರ್ನಾ MP ಎಂಬ ಸಾಧನೆಯನ್ನು ಮಾಡಿದ್ದಾರೆ. ನಾವು ನೈತಿಕ್ ಮಾಡಿದ ಸಾಧನೆ ಬಗ್ಗೆ ಹೇಳುವುದಾದರೆ, ನೈತಿಕ್ 50 ಮೀಟರ್ ಬಟರ್ಫ್ಲೈಯಲ್ಲಿ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ಹಾಗೆ ನೈತಿಕ್ ಬ್ರೆಸ್ಟ್ ಸ್ಟ್ರೋಕ್ನಲ್ಲಿ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ಹಾಗೆ ಬ್ಯಾಕ್ ಸ್ಟ್ರೋಕ್ನಲ್ಲೂ ಕೂಡ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. 3 ಚಿನ್ನದ ಪದಕವನ್ನು ಗೆದ್ದಿರೋದು ನಿಶಾ ಮಿಲ್ಲಟ್ ಸ್ವಿಮ್ಮಿಂಗ್ ಅಕಾಡೆಮಿಯವರು ಆಯೋಜಿಸಿದ ರಾಜ್ಯ ಮಟ್ಟದ ಸ್ವಿಮ್ಮಿಂಗ್ ಸ್ಪರ್ಧೆಯಲ್ಲಿ. ಅರ್ನಾ MP ಇವಳು 5ನೇ ತರಗತಿಯ ಬಾಲಕಿ, ಸರೋಜಿನಿ ಮಧುಸೂದನ್ ಕುಶೆ ಸ್ಕೂಲ್ನಲ್ಲಿ ಕಲಿತಾ ಇದ್ದಾಳೆ. ಇವಳು ಮಂಗಳೂರಿನ ಮಂಗಳ ಸ್ವಿಮ್ಮಿಂಗ್ ಕ್ಲಬ್ನಲ್ಲಿ ತರಬೇತಿಯನ್ನು ಪಡಿತಾ ಇದ್ದಾರೆ. ಹಾಗೆ ಅರ್ನಾ MP ಇವರು 2 ಚಿನ್ನದ ಪದಕವನ್ನು ಪಡೆದಿದ್ದಾರೆ. ಇವರು ಮಧುಸೂದನ್ ಸರೋಜಿನಿ ಕುಶೆ ಈ ಶಾಲೆಯಲ್ಲಿ ಕಲಿತಾ ಇರುವಂತಹ ವಿದ್ಯಾರ್ಥಿ, 5ನೇ ತರಗತಿಯ ವಿದ್ಯಾರ್ಥಿನಿ. ಅರ್ನಾರವರು ಫ್ರೀ ಸ್ಟೈಲ್ ಸ್ಪರ್ಧೆಯಲ್ಲಿ 50 ಮೀಟರ್ ಮತ್ತು 100 ಮೀಟರ್ ಫ್ರೀ ಸ್ಟೈಲ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಪಡೆದಿದ್ದಾರೆ. ಸೊ ಇವರಿಗೆ ಮಂಗಳ ಸ್ವಿಮ್ಮಿಂಗ್ ಕ್ಲಬ್ಬಿನ ಪ್ರಧಾನ ಕೋಚ್ ಲೋಕರಾಜ್ ರವರು ತರಬೇತಿಯನ್ನು ನೀಡ್ತಾ ಇದ್ದಾರೆ. ಸೊ ಈ ವಿಷಯದಲ್ಲಿ ನಾವು ಹೆಚ್ಚಿನ ಮಾಹಿತಿಯನ್ನು ಪಡಿತಾ ಇದ್ದೇವೆ. ಇವರಿಗೆ ತರಬೇತಿಯನ್ನು ನೀಡಿದ ಲೋಕರಾಜ್ರಿಂದ. ಲೋಕರಾಜ್ ರವರೇ ನಮಸ್ಕಾರ. ನಮಸ್ತೆ, ಹೇಳಿ ಸರ್. ನಿಮ್ಮಲ್ಲಿ ತರಬೇತಿ ಪಡೆದ ವಿದ್ಯಾರ್ಥಿಗಳು ಬಹಳ ದೊಡ್ಡ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ನಿಮಗೆ ಮತ್ತೊಮ್ಮೆ ನಾನು ಶುಭಾಶಯವನ್ನು ಹೇಳ್ತಾ ಇದ್ದೇನೆ. ಯಾಕಂದರೆ ನಾವು ಈಗಾಗಲೇ ನಾವು ಸುದ್ದಿಗೊಂದು V4 ನ್ಯೂಸಿನ ಸುದ್ದಿಗೊಂದು ಗುದ್ದು ಕಾರ್ಯಕ್ರಮದಲ್ಲಿ ಬಾರಿ ನಿಮ್ಮನ್ನು ಮಾತಾಡ್ತಾ ಇದ್ದೇವೆ. ಅದು ಯಾವಾಗಲೂ ಕೂಡ ನಿಮಗೆ ಶುಭಾಶಯ ಕೋರುವ ರೀತಿಯ ಮಾತುಗಳೇ ಇರ್ತವೆ. ಹೌದು, ಮತ್ತೊಮ್ಮೆ ಶುಭಾಶಯವನ್ನು ಕೋರ್ತಾ ನಿಮ್ಮ ತರಬೇತಿ ಪಡೆದ 2 ವಿದ್ಯಾರ್ಥಿಗಳ ಬಗ್ಗೆ ಒಂದಿಷ್ಟು ಮಾತುಗಳನ್ನು, ಅಭಿಪ್ರಾಯವನ್ನು ಕೇಳಲಿಕ್ಕೆ ಬಯಸ್ತಿದ್ದೇನೆ. ನಾನು ಮೊದಲನೇದಾಗಿ ನೈತಿಕ್ ಎನ್ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ನೈತಿಕ್ ಎನ್ ಪ್ರಾಯಶಃ ನಮ್ಮ ಕ್ಲಬ್ಬಿಗೆ ಸೇರಿದಂತ ಅತಿ ಚಿಕ್ಕ ಪ್ರಾಯದ ಹುಡುಗ. ಪ್ರಾಯಶಃ 2.5 ವರ್ಷದಲ್ಲಿ ಅವನು ಈಜು ತರಬೇತಿಗೆ ನಮ್ಮ ಕ್ಲಬ್ಬಿಗೆ ಸೇರಿದ್ದ. ಆವಾಗಿನಿಂದಲೂ ಕೂಡ ಬಹಳ ಪ್ರತಿಭಾನ್ವಿತ ಹುಡುಗ. ಆವಾಗಿನಿಂದಲೇ ಬಹಳ ಮಾಡಿ ಪದಕಗಳನ್ನ ಗೆಲ್ತಾ ಇದ್ದ. ಹೌದು, ಕೇವಲ ಅವನು ಸ್ವಿಮ್ಮಿಂಗ್ ಮಾತ್ರ ಅಲ್ಲ, ಬೇರೆ ಬೇರೆ ಆಕ್ಟಿವಿಟಿಗಳಲ್ಲಿ, ಅದು ಡ್ಯಾನ್ಸ್ ಕಾಂಪಿಟೇಷನ್ ಆಗಿರ್ಬೋದು, ಫ್ಯಾಷನ್ ಶೋ ಇರ್ಬೋದು, ಛದ್ಮೇಶ ಸ್ಪರ್ಧೆ ಇರ್ಬೋದು, ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಒಂದು ಉತ್ತಮ ಸಾಧನೆಯನ್ನ ಮಾತ್ರ ಬೆಳೆಯುತ್ತಾ ಬಂದಿರುವಂತ ಪ್ರತಿಭಾನ್ವಿತ ಹುಡುಗ. ಪ್ರಾಯಶಃ ಈಜಿನಲ್ಲಿ ಕೂಡ ಮೂರ್ತಿ ಚಿಕ್ಕದಾದ್ರೂ ಕೂಡ ಅವನ ಕೀರ್ತಿ ದೊಡ್ಡದು. ನೋಡ್ಲಿಕ್ಕೆ ಬಹಳ ಪುಟ್ಟ ಹುಡುಗನಾಗಿ ಕಾಣ್ತಾನೆ, ಆದ್ರೆ ಒಳ್ಳೆ ಶ್ರಮ ಹಾಕಿ ಕಠಿಣ ಶ್ರಮ ಪಟ್ಟು ಒಳ್ಳೆ ಸಾಧನೆಯನ್ನು ಮಾಡುವಂತ ಹುಡುಗ. ಪ್ರಾಯಶಃ ಈಗ 2010 ಬಾರ್ನ್ ಹುಡುಗ ಅವನು. 2010ರಲ್ಲಿ ಹುಟ್ಟಿದ ಹುಡುಗ. ಇನ್ನು ಕೂಡ ಆ ಗ್ರೂಪ್ ಲೆವೆಲ್ಗೆ ಎಂಟರ್ ಆಗ್ಲಿಲ್ಲ. ಗ್ರೂಪ್ 5 ಅಲ್ಲಿ ಅವನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾನೆ. ಸೊ ನನಗೆ ಗೊತ್ತಿರುವ ಹಾಗೆ ಈ ವಿದ್ಯಾರ್ಥಿ ನಮ್ಮ 3ನೇ ತರಗತಿ ವಿದ್ಯಾರ್ಥಿ ಕಲಿತಾ ಇರೋದಷ್ಟೇ ಈಗ. ಹೌದೌದು, ಅವರು ಯಾವ ವಿದ್ಯಾರ್ಥಿ ಶಾರದಾ ವಿದ್ಯಾಲಯದಲ್ಲಿ ಕಲಿತಾ ಇರ್ಬೋದು ಅಂತ. ಶಾರದಾ ವಿದ್ಯಾಲಯದಲ್ಲಿ. ಓಕೆ, ಲೋಕರಾಜ್ ಅವರೇ, ನಾವು ಅಂದ್ರೆ ಈ ವಿದ್ಯಾರ್ಥಿಗಳು ನಿಶಾ ಮಿಲ್ಲಟ್ ಸ್ವಿಮ್ಮಿಂಗ್ ಅಕಾಡೆಮಿಯವರು ಈ ಸ್ಪರ್ಧೆಯನ್ನ ಆಯೋಜಿಸಿದ್ರು. ಸೊ ಈ ಅಕಾಡೆಮಿಯ ಬಗ್ಗೆ ಒಂದಿಷ್ಟು ಕೇಳಲಿಕ್ಕೆ ಬಯಸ್ತೇನೆ, ಏನಿದು ಅಂತ. ನಿಶಾ ಮಿಲೆಟ್ ಅಂತ ಹೇಳಿದ್ರೆ ಭಾರತದ ಕೀರ್ತಿಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿಗೆ ತಂದಂತ ಒಂದು ಉತ್ತಮ ಈಜುಗಾರ್ತಿ. ಅವರು ತಮ್ಮ ಈಜು ಒಂದು ಸಾಧನೆಯ ಬಳಿಕ ಅದನ್ನ ಸಣ್ಣ ಮಕ್ಕಳಿಗೆ ಇನ್ನು ತರಬೇತಿ ನೀಡಿ ಅವರಲ್ಲಿ ಒಂದು ಒಳ್ಳೆಯ ಈಜುಪಟುವನ್ನಾಗಿ ಮಾಡ್ಬೇಕು ಅಂತ ಹೇಳಿಕೊಂಡು ಅವರದ್ದೇ ಆದಂತ ಒಂದು ನಿಶಾ ಮಿಲೆಟ್ ಅಕಾಡೆಮಿ ಅಂತ ಹೇಳಿಕೊಂಡು ಒಂದು ಸ್ವಿಮ್ಮಿಂಗ್ ಕ್ಲಬ್ ಅನ್ನ ಆರಂಭಿಸಿದ್ದಾರೆ ಬ್ಯಾಂಗ್ಳೂರಲ್ಲಿ. ಪ್ರಾಯಶಃ ಸಣ್ಣ ಮಕ್ಕಳಿಗೆ ತರಬೇತಿ ನೀಡಿ ಪ್ರಾಯಶಃ ಈ 1-2 ವರ್ಷಗಳಲ್ಲಿ ಒಂದು ಅತ್ಯುತ್ತಮ ಈಜುಪಟುಗಳನ್ನ ಸಿದ್ಧಪಡಿಸ್ತಾ ಇದ್ದಾರೆ ಅವರು, ನಿಶಾ ಮಿಲೆಟ್. ಸೊ ಅಂದ್ರೆ ಈಜುಗಾರ್ತಿಯೊಬ್ಬಳು ಈಜುಗಾರರ ಮತ್ತೊಬ್ಬ ಮತ್ತಷ್ಟು ಈಜುಗಾರರನ್ನು ಗುರುತಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ. ಹೌದು. ತಾನು ಕೂಡ ಒಂದು ಉತ್ತಮ ಈಜುಪಟು ಅವಳು. ಆಮೇಲೆ ಹಲವಾರು ರೆಕಾರ್ಡ್ಗಳನ್ನ ಮಾಡಿದ್ಲು ಅವಳ ಟೈಮ್ ಅಲ್ಲಿ. ನಿಶಾ ಮಿಲೆಟ್ ಅಂತ ಹೇಳಿದ್ರೆ ಈ ಭಾರತದ ಒಂದು ಈಜು ಪಟುಗಳಲ್ಲಿ ಒಂದು ಮಿಂಚಿದ ಹೆಸರು ಅದು. ಸೊ ಅವರು ಈಗ ಅಂದ್ರೆ ಇಲ್ಲಿ ಯಾರು ಸ್ಪರ್ಧಿಗಳಾಗಿರ್ತಾರೆ ಅಂತ? ಬಟ್ ಅವರದ್ದು ಅಕಾಡೆಮಿ, ಅವರು ಸ್ಪೋರ್ಟ್ಸ್ ಇಂಡಿಯಾ ಅಂತ ಹೇಳಿಕೊಂಡು ಸ್ಪೀಡೋ ಸ್ಪಾನ್ಸರ್ಶಿಪ್ ಅಲ್ಲಿ ಈ ಕಾಂಪಿಟೇಷನ್ ಅನ್ನ ಆಯೋಜಿಸಿದ್ದು. ಇದು 2ನೇ ಬಾರಿ ಅವರು ಪ್ರಥಮ ಬಾರಿ ಆಯೋಜಿಸ್ತಾ ಇದ್ದಾರೆ. ಫಸ್ಟ್ ಸ್ಪೀಡೋ ಸ್ಪೋರ್ಟ್ಸ್ ಇಂಡಿಯಾ ಕಾಂಪಿಟೇಷನ್ ಅದು. ಅದರಲ್ಲಿ
ಈ ಬಾರಿ ಏನು ಅಂತ ಹೇಳಿದ್ರೆ ಅವರು ನಾನ್ ಮೆಡಲಿಸ್ಟ್, ಅಂದ್ರೆ ರೀಸೆಂಟ್ ಆಗಿ ನಮ್ಮದು ಫೆಡರೇಷನ್ ಇದು ಕಾಂಪಿಟಿಷನ್ ಆಗಿತ್ತು, ನಾವು ನಿಮಗೆ ಇಂಟರ್ವ್ಯೂ ಅಲ್ಲೇ ಕೊಟ್ಟಿದ್ದೇವೆ. ಹೌದು, ಈಗಾಗಲೇ ಮಾತಾಡಿದ್ದೆ, ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಸ್ಪರ್ಧೆಗಳು ಆಗಿದ್ದಾವೆ. ಫೆಡರೇಷನ್ ಇದು ಹೌದು, ಸಬ್ ಜೂನಿಯರ್ ಮತ್ತು ಜೂನಿಯರ್ ಸ್ಪರ್ಧೆಗಳು ಜರುಗಿತ್ತು. ಅದರಲ್ಲಿ ಯಾರಿಗೆ ಬಹುಮಾನ ಸಿಗ್ಲಿಲ್ಲ ಅಥವಾ ಇಷ್ಟರವರೆಗೆ ಯಾವುದೇ ಅಂತ ಬಹುಮಾನಗಳು ಸಿಗದಂತವರು ಈ ಸ್ಪರ್ಧೆಗೆ ಅರ್ಹರು. ಅಂತಹ ಫಸ್ಟ್ ಸೆಕೆಂಡ್ ಥರ್ಡ್ ಬರದೇ ಇದ್ದಂತ ಮಕ್ಕಳನ್ನ, ಅಂದ್ರೆ ಜಸ್ಟ್ ಮಿಸ್ ಆಗಿರ್ಬೋದು, ಅವರಿಗೆ 4th ಪ್ಲೇಸ್ 5th ಪ್ಲೇಸ್ 6th ಪ್ಲೇಸ್ ಎಲ್ಲ ಬಂದಿರಬಹುದು. ಅಂತ ಮಕ್ಕಳು ಇನ್ನೊಂದು ವರ್ಷದವರೆಗೆ ಕಾಯ್ಬೇಕು ಅಂತಿಲ್ಲ. ಅದರ ಮೊದಲು ಕೂಡ ಅವರಿಗೆ ಒಂದು ಒಳ್ಳೆ ಅಪರ್ಚುನಿಟಿ ಕೊಡಬೇಕು, ಅವರಿಗೆ ಎನ್ಕರೇಜ್ ಮಾಡಬೇಕು, ಅವರಿಗೆ ಮೋಟಿವೇಟ್ ಮಾಡಬೇಕು ಎನ್ನುವಂತ ದೃಷ್ಟಿಯಲ್ಲಿ ಇಂತಹ ಒಂದು ಸ್ಪರ್ಧೆಗಳನ್ನ ಆಯೋಜಿಸ್ತಾರೆ, ನಾನ್ ಮೆಡಲಿಸ್ಟ್ ಕಾಂಪಿಟಿಷನ್ ಅಂತ ಹೇಳಿಕೊಂಡು. ಇವರೆಲ್ಲರೂ ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಸ್ಪರ್ಧೆಗಳಲ್ಲಿ ಭಾಗಿಯಾಗಿರ್ತಾರೆ, ಆದ್ರೆ ಅವರಿಗೆ ಪದಕಗಳು ಸಿಕ್ಕಿರುವುದಿಲ್ಲ. ಸೊ ಅಂತ ಆ ಮಟ್ಟಕ್ಕೆ ತಲುಪಿದ ವಿದ್ಯಾರ್ಥಿಗಳಿಗೆ ಅಥವಾ ತಲುಪಿದವರಿಗೆ ಮತ್ತೊಂದು ಅವಕಾಶವನ್ನ ಈ ಮೂಲಕ ಕೊಡಲಾಗ್ತಾ ಇದೆ. ಹೌದು, ಮತ್ತೆ ಹೊಸ ಪ್ರತಿಭೆಗಳನ್ನ ಶೋಧನೆ ಮಾಡುವಂತ ಒಂದು ಕಾಂಪಿಟಿಷನ್ ಇದೆ. ಸೊ ಇಲ್ಲಿ ನೈತಿಕ್ ಎನ್ ಯಾವ್ಯಾವ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು ಮತ್ತು ಏನೆಲ್ಲ ಎಷ್ಟು ಇದನ್ನ ಪದಕಗಳನ್ನ ತಂದಿದ್ದಾರೆ ಎಂಬ ಮಾಹಿತಿ ಕೊಡ್ಬೋದಾ? ಓಕೆ, ಅವರು ಗ್ರೂಪ್ 5 ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದ. ಅವನು 2010 ಮತ್ತು 11 ಇಯರ್ ಅಲ್ಲಿ ಬಾರ್ನ್ ಆದಂತ 2010 ಮತ್ತು 2011 ಅದರಲ್ಲಿ ಬಾರ್ನ್ ಆದಂತ ಈಜು ಸ್ಪರ್ಧಿಗಳು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಅದರಲ್ಲಿ ಅವನು ಅಂದ್ರೆ ಅವರಿಗೆ 3 ಸ್ಪರ್ಧೆಗಳಲ್ಲಿ ಮಾತ್ರ ಭಾಗವಹಿಸಲಿಕ್ಕೆ ಅವಕಾಶ ಇರುವಂತದ್ದು. 5 ಇವೆಂಟ್ ಅಲ್ಲಿ 3 ಇವೆಂಟ್. ಸೊ ಇವನು 50 ಮೀಟರ್ ಬಟರ್ಫ್ಲೈ, 50 ಮೀಟರ್ ಬ್ಯಾಕ್ ಸ್ಟ್ರೋಕ್ ಮತ್ತು 50 ಮೀಟರ್ ಬ್ರೆಸ್ಟ್ ಸ್ಟ್ರೋಕ್ ಈ 3 ವಿಭಾಗಗಳಲ್ಲಿ ಅವನು ಸ್ಪರ್ಧಿಸಿ ಚಿನ್ನದ ಪದಕವನ್ನ ಪಡೆದಿದ್ದಾನೆ. ಓಕೆ, ಮತ್ತು ಇನ್ನು ಅರ್ನಾ ಎಂಪಿ 2008 ಬಾರ್ನ್, ಅಂದ್ರೆ ಗ್ರೂಪ್ 4 ಅಲ್ಲಿ ಬರ್ತಾಳೆ ಅವಳು. 2008 ಮತ್ತು 9 ನ ಈಜು ಸ್ಪರ್ಧಿಗಳು ಆ ಸ್ಪರ್ಧೆಯಲ್ಲಿ ಆ ಗ್ರೂಪ್ ಅಲ್ಲಿ ಬರ್ತಾರೆ. ಅವಳು 50 ಮೀಟರ್ ಫ್ರೀ ಸ್ಟೈಲ್ ಮತ್ತು 100 ಮೀಟರ್ ಫ್ರೀ ಸ್ಟೈಲ್ ಈ 2 ವಿಭಾಗಗಳಲ್ಲಿ ಪ್ರಥಮ ಸ್ಥಾನವನ್ನ ಚಿನ್ನದ ಪದಕವನ್ನ ಗೆದ್ದಿದ್ದಾಳೆ. ಸೊ ಇವರು ಅಂದ್ರೆ ಯಾವ ಶಾಲೆಯಲ್ಲಿ ಕಲಿತಾ ಇದ್ದಾರೆ ಮತ್ತು ಅರ್ನಾ ಎಂಪಿ ಅವಳು ಮಧುಸೂದನ್ ಡಿ ಕುಶೆ ಶಾಲೆಯಲ್ಲಿ ಕಲಿತಾ ಇದ್ದಾಳೆ. ಪ್ರಾಯಶಃ ಇತ್ತೀಚೆಗೆ ಹೆಚ್ಚಿನ ಈಜುಪಟುಗಳು ಮಧುಸೂದನ್ ಡಿ ಕುಶೆ ಶಾಲೆಗೆ ಜಾಯಿನ್ ಆಗ್ತಾ ಇದ್ದಾರೆ. ಅಲ್ಲಿ ವಿಶೇಷವಾಗಿ ಸ್ವಿಮ್ಮಿಂಗ್ಗೆ ಬಹಳಷ್ಟು ಪ್ರೋತ್ಸಾಹವನ್ನ ಕೊಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಅಲ್ಲಿಗೆ ಜಾಯಿನ್ ಆಗ್ತಾ ಇದ್ದಾರೆ. ಆಮೇಲೆ ನೈತಿಕ್ ಶಾರದಾ ವಿದ್ಯಾಲಯದಲ್ಲಿ ಕಲಿತಾ ಇದ್ದಾನೆ. ಶಾರದಾ ವಿದ್ಯಾಲಯ ನನಗೆ ಗೊತ್ತಿರುವ ಹಾಗೆ ಅರ್ನಾ ಎಂಪಿ ಅವರು ಕೊಡಗು ಮೂಲದವರು ಅಂತ. ಹೌದು. ಸೊ ಕೊಡಗು ಮೂಲದವರಾಗಿ ಅವರು ಇಲ್ಲಿಗೆ ಬಂದದ್ದು ಅಂದ್ರೆ ಕೇವಲ ಸ್ವಿಮ್ಮಿಂಗ್ ಕಾಂಪಿಟೇಷನ್ ಇದಕ್ಕೆ ಬೇಕಾಗಿ ಬಂದದ್ದು ಕಲಿತು ಅಥವಾ ಬೇರೆ ಏನಾದ್ರು ಕಾರಣಗಳಿದಾವೆ? ಆಕ್ಚುಲಿ ದಸರಾ ಕಾಂಪಿಟೇಷನ್ ಓಪನ್ ಲೆವೆಲ್ ಅಲ್ಲಿ ನಡೀತಾ ಇರ್ತದೆ ಪ್ರತಿ ವರ್ಷ. ಈ ವರ್ಷ ಕೂಡ ಬರುವ ತಿಂಗಳು 23ಕ್ಕೆ ಜರುಗ್ತದೆ. ಸೊ ಈ ಒಂದು ಕಾಂಪಿಟೇಷನ್ ಗೆ ಅವರು ಕೊಡಗು ಡಿಸ್ಟಿಕ್ ಅಲ್ಲಿ ಅಲ್ಲಿನ ಈಜುಕೊಳದಲ್ಲಿ ತರಬೇತಿ ನಡೆಸಿ ಅಲ್ಲಿನ ತರಬೇತಿದಾರರಲ್ಲಿ ತರಬೇತಿ ಪಡೆದು ಅಂತ ಒಂದು ದಸರಾ ಈಜು ಸ್ಪರ್ಧೆಗೆ ಅವರು ಡಿಸ್ಟಿಕ್ ಲೆವೆಲ್ ಅಲ್ಲಿ ಮೆಡಲ್ ಪಡೆದು ಡಿವಿಷನ್ ಲೆವೆಲ್ ಗೆ ಬಂದಿದ್ರು. ಅಲ್ಲಿ ನಮ್ಮ ಕ್ಲಬ್ಬಿನ ಈಜುಪಟುಗಳು ಮೈಸೂರು ಡಿವಿಷನ್ ನಲ್ಲಿ ಎಲ್ಲ ಬಹುಮಾನಗಳನ್ನ ಪಡೆದದ್ದು ನೋಡಿದಾಗ ಅವರಿಗೆ ಸ್ವಲ್ಪ ಅಟ್ರಾಕ್ಷನ್ ಆಯ್ತು. ಇವರು ಹೇಗೆ ಇಷ್ಟು ತರಬೇತಿ ಹೊಂದಿದ್ದಾರೆ, ಎಲ್ಲಿ ತರಬೇತಿ ಹೊಂದಿದ್ದು ಅಂತ ಹೇಳಿ ಎನ್ಕ್ವೈರಿ ಮಾಡುವಾಗ ಅದು ಮಂಗಳೂರು ಮಂಗಳ ಸ್ವಿಮ್ಮಿಂಗ್ ಕ್ಲಬ್ಬಿನ ವಿದ್ಯಾರ್ಥಿಗಳು ಎನ್ನುವಂಥದ್ದು ಪರಿಚಯ ಆಗಿ ನಮ್ಮ ಅಸಿಸ್ಟೆಂಟ್ ಕೋಚ್ ಶಿವಾನಂದ್ ಗಟ್ಟಿ ಅವರ ಮೂಲಕ ಅವರು ಸಂಪರ್ಕ ಸಾಧಿಸಿ ನಮ್ಮಲ್ಲಿ ತರಬೇತಿಗೆ ಬರ್ಬೋದಾ ಅಂತ ಕೇಳಿಕೊಂಡು ಬಂದ್ರು. ಪ್ರಾಯಶಃ ಅವರು ಶನಿವಾರ ಆದಿತ್ಯವಾರಗಳಲ್ಲಿ ಮತ್ತು ರಜಾ ದಿನಗಳಲ್ಲಿ ಕೊಡಗಿಂದ ಇಲ್ಲವರೆಗೆ, ಮಡಿಕೇರಿಯಿಂದ ಇಲ್ಲವರೆಗೆ ಬಂದು ಕಳೆದ ವರ್ಷ ಒಂದು 7 ತಿಂಗಳು ತರಬೇತಿ ಪಡಿತಾ ಇದ್ರು. ಅಕ್ಟೋಬರ್ ರಜೆಯಲ್ಲಿ ಒಂದು 15 ಡೇಸ್ 20 ಡೇಸ್ ಇಲ್ಲಿ ತರಬೇತಿ ಪಡೆದ್ರು. ಮತ್ತೆ ಏಪ್ರಿಲ್ ಯಾವಾಗ ರಜೆ ಸಿಗ್ತದ, ಕ್ರಿಸ್ಮಸ್ ರಜೆ ಇಂಥ ಸಂದರ್ಭದಲ್ಲೆಲ್ಲ ಬಂದು ತರಬೇತಿ ಪಡಿತಾ ಇದ್ರು. ಅವರು ಇಲ್ಲಿ ಬಂದು ತರಬೇತಿ ಪಡೆದ ನಂತರ ಅವರ ಸ್ಟ್ರೋಕುಗಳೆಲ್ಲ ಪರ್ಫೆಕ್ಷನ್ ಬಂತು. ಆಮೇಲೆ ಇಂಪ್ರೂವ್ಮೆಂಟ್ ಎಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸೊ ಅವರು ತುಂಬಾ ಅದರ ಮೇಲೆ ಈಜಿನ ಮೇಲೆ ಎಸ್ಪೆಷಲಿ ಅರ್ನಾ ಎಂಪಿ ಒಳ್ಳೆಯ ಒಂದು ಬೆಳವಣಿಗೆಯನ್ನ ಪಡೆದ್ಲು. ಅಥವಾ ಅವಳ ಸ್ಟ್ರೋಕ್ ಎಲ್ಲ ಇಂಪ್ರೂವ್ಮೆಂಟ್ ಆಯ್ತು, ಸ್ಪೀಡ್ ಇಂಪ್ರೂವ್ಮೆಂಟ್ ಆಯ್ತು. ಸೊ ಇದರಿಂದಾಗಿ ಅವರು ಪೇರೆಂಟ್ಗಳು ನಮ್ಮಲ್ಲಿ ರಿಕ್ವೆಸ್ಟ್ ಮಾಡಿದ್ರು, ನಾವು ಶಿಫ್ಟ್ ಆದ್ರೆ ಹೇಗೆ ಸರ್, ನಮಗೆ ಇಲ್ಲಿ ಮಂಗಳೂರಿಗೆ ನಾವು ಎಜುಕೇಶನ್ ಇದನ್ನ ಶಿಫ್ಟ್ ಆದ್ರೆ ಅವಳಿಗೆ ಫ್ಯೂಚರ್ ಉಂಟು ಸ್ವಿಮ್ಮಿಂಗ್ ಅಲ್ಲಿ, ಆ ರೀತಿ ಎನ್ಕ್ವೈರಿ ಮಾಡಿದ್ರು. ನಾನು ಹೇಳಿದೆ ಆರ್ನನಿಗೆ ಒಳ್ಳೆ ಒಂದು ಚಾನ್ಸಸ್ ಉಂಟು, ಒಳ್ಳೆ ಟ್ಯಾಲೆಂಟ್ ಉಂಟು ಹುಡುಗಿಗೆ, ನೀವು ಮಂಗಳೂರಿಗೆ ಶಿಫ್ಟ್ ಆಗೋದಿದ್ರೆ ಸ್ವಾಗತ ಅಂತ ಹೇಳಿ ನಾನು ಅವರಿಗೆ ಇನ್ವೈಟ್ ಮಾಡಿದೆ. ಸೊ ಅವರು ಹಾಗೆ ಕೊಡಗುವನ್ನ ಬಿಟ್ಟು, ಅಲ್ಲಿಯ ಸ್ಕೂಲನ್ನ ಬಿಟ್ಟು ಮಂಗಳೂರಿಗೆ ಬಂದು ಮಂಗಳೂರಲ್ಲೇ ಈಗ ಸೆಟಲ್ ಆಗಿದ್ದಾರೆ.
ಕೇವಲ ಈಜಿಗೋಸ್ಕರ ಸ್ವಿಮ್ಮಿಂಗ್ಗೋಸ್ಕರ ಅವರು ಸೆಟಲ್ ಆಗಿದ್ದಾರೆ. ಅಂದ್ರೆ ಟ್ರೈನಿಂಗ್ ಮಕ್ಕಳ ಭವಿಷ್ಯಕ್ಕಾಗಿ ತಂದೆ ಪೋಷಕರು ಹೌದು ಕಾಂಪ್ರಮೈಸ್ ಕೇವಲ 1.5 ವರ್ಷದ ಅವಧಿ ಅವಳಿಗೆ ಈಜು ಕಲಿತು ಕೇವಲ 1.5 ವರ್ಷ ಆದಷ್ಟೇ. ನಮ್ಮಲ್ಲಿಗೆ ಬಂದು ಆಲ್ಮೋಸ್ಟ್ 1 year ಆಗ್ತಾ ಬಂತಷ್ಟೇ, ಇನ್ನೂ ಸಹ ಕಂಪ್ಲೀಟ್ ಆಗ್ಲಿಲ್ಲ. ಸೊ ಅದರ ಒಳಗಡೆ ಅವಳು ಒಳ್ಳೆಯ ಒಂದು ಫಲಿತಾಂಶವನ್ನ ನೀಡ್ತಾ ಇದ್ದಾಳೆ. ಈಗ ಸಾಕಷ್ಟು ಚಿನ್ನದ ಪದಕಗಳನ್ನು ಕೂಡ ಪಡೆದು ಬಿಟ್ಟಿದ್ದಾಳೆ. ಹೌದು. ಪ್ರಸ್ತುತ ಅವಳು ಫ್ರೀ ಸ್ಟೈಲ್ ವಿಭಾಗದಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಉಂಟು. ಉಳಿದ ಸ್ಟ್ರೋಕ್ಗಳಲ್ಲಿ ಅವಳು ಇನ್ನೂ ಕೂಡ ಟ್ರೈನಿಂಗ್ ಆಗ್ಲಿಲ್ಲ. ಅವಳದ್ದು ಪರ್ಫೆಕ್ಷನ್ ಕರೆಕ್ಷನ್ ಗಳೆಲ್ಲ ಆಗ್ತಾ ಇದೆ ಅಷ್ಟೇ. ಅಲ್ಲಿ ಅವಳು ಸಾಧನೆ ಮಾಡ್ಲಿಲ್ಲ ಇಷ್ಟವರೆಗೆ. ಬಟ್ ಫ್ರೀ ಸ್ಟೈಲ್ ವಿಭಾಗದಲ್ಲಿ ಬಹಳಷ್ಟು ಒಳ್ಳೆಯ ಸಾಧನೆಗಳನ್ನ ಮಾಡ್ತಾ ಇದ್ದಾಳೆ ಅವಳು. ಓಕೆ, ಕಳೆದ ಬಾರಿ ಜಸ್ಟ್ ಮಿಸ್ ಆಗಿತ್ತು ಅವಳಿಗೆ, ಸ್ಟೇಟ್ ಕಾಂಪಿಟಿಷನ್ ಅಲ್ಲಿ ಜಸ್ಟ್ ಮಿಸ್ ಆಗಿ ಮೆಡಲ್ ಮಿಸ್ ಆಯ್ತು ಅವಳಿಗೆ. ಬಟ್ ಇದರಲ್ಲಿ ಅವಳು ಹಿಂದಿನ ಕಾಂಪಿಟಿಷನ್ ಅಲ್ಲಿ ಕೂಡ ನಾನ್ ಮೆಡಲಿಸ್ಟ್ ಅಲ್ಲಿ 2 ಗೋಲ್ಡ್ ಅನ್ನ ಪಡೆದಿದ್ಲು 50 ಮೀಟರ್ 100 ಫ್ರೀ ಸ್ಟೈಲ್ ಅಲ್ಲಿ. ಸೊ ಮೊನ್ನೆ ನಡೆದ ಕಾಂಪಿಟಿಷನ್ ಅಲ್ಲಿ ಕೂಡ 50, 100 ಫ್ರೀ ಸ್ಟೈಲ್ ಅಲ್ಲಿ ಗೋಲ್ಡ್ ಸಿಕ್ಕಿದೆ ಅವಳಿಗೆ. ಹಾಗೆ ಅಂದ್ರೆ ಈ ಕಾಂಪಿಟೇಷನ್ ಅಂದ್ರೆ ಏನು ಅಂದ್ರೆ ಇದು ಮುಂದಿನ ಭವಿಷ್ಯವನ್ನು ಯಾವ ರೀತಿ ರೂಪಿಸೋದು, ಮಕ್ಕಳ ಭವಿಷ್ಯವನ್ನು ಈ ಕಾಂಪಿಟೇಷನ್ ಮಾಡಿದ್ರಲ್ಲ ಈಗ? ಹೌದು. ಇದು ಯಾವ ರೀತಿ ಅಂದ್ರೆ ಈಗ ಉಳಿದ ನಿಮ್ಮ ಅಕಾಡೆಮಿಯ ಸಹಜ ಕಾಂಪಿಟೇಷನ್ಗಳಿಗೂ ಮತ್ತು ಈ ಇದಕ್ಕೂ ಏನು ವ್ಯತ್ಯಾಸ ಏನಿದೆ, ಅಥವಾ ಇದರಿಂದ ಪ್ರಯೋಜನ ಏನು ಇದೆ ಅಂತ? ಇದು ಏನು ಅಂತ ಹೇಳಿದ್ರೆ, ಮಕ್ಕಳಿಗೆ ಒಂದು ಈಜಿನಲ್ಲಿ ಒಂದು ಆಸಕ್ತಿ ಮತ್ತೆ ಕಾಂಪಿಟೇಟಿವ್ ಸ್ವಿಮ್ಮಿಂಗ್ ಅಲ್ಲಿ ಅವರನ್ನ ತೊಡಗಿಸಿಕೊಳ್ಳಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಇದು. ಯಾವಾಗ ಅವರಿಗೆ ನಾನ್ ಮೆಡಲ್ ಯಾವಾಗ ಅವರು ಕಾಂಪಿಟೇಷನ್ ಗಳಲ್ಲಿ ಭಾಗವಹಿಸ್ತಾರ, ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾರ, ಆಗ ಅವರದ್ದು ನ್ಯಾಚುರಲ್ ಆಗಿ ಅವರದ ಕಾಂಪಿಟೇಟಿವ್ ಲೆವೆಲ್ ಇಂಪ್ರೂವ್ಮೆಂಟ್ ಆಗ್ತದೆ, ಅಥವಾ ಅವರ ಒಂದು ಸ್ವಿಮ್ಮಿಂಗ್ ನಲ್ಲಿ ಅವರದೊಂದು ಅಚೀವ್ಮೆಂಟ್ ಗಳಾಗ್ತದೆ. ಸೊ ಇಂತಹ ಸ್ಪರ್ಧೆಗಳು ಹೆಚ್ಚು ಇದ್ದಷ್ಟು ಅವರು ಇಂಪ್ರೂವ್ಮೆಂಟ್ ಆಗ್ತಾರೆ. ವಿಶೇಷವಾಗಿ ಇದು ಮೆಡಲಿಸ್ಟ್ ನಾನ್ ಮೆಡಲಿಸ್ಟ್ ಯಾಕೆ ಸಂಯೋಜಿಸ್ತಾರೆ ಅಂತ ಹೇಳಿದ್ರೆ, ಆ ಮೇನ್ ಕಾಂಪಿಟೇಷನ್ ಅಲ್ಲಿ ಅವರಿಗೆ ಪದಕಗಳು ಸಿಕ್ಕಿರುವುದಿಲ್ಲ. ಅದೇ ಸಿಗ್ಲಿಲ್ಲ ಎನ್ನುವಂತ ಒಂದೇ ಕಾರಣಕ್ಕೆ ಅವರು ಡಿಸಪಾಯಿಂಟ್ ಆಗಿ ಸ್ವಿಮ್ಮಿಂಗ್ ಇಂದಲೇ ವಿಮುಖ ಆದ್ರೆ, ಅಥವಾ ಪ್ರಾಕ್ಟೀಸ್ಗೆ ಮತ್ತೆ ಕಂಟಿನ್ಯೂಸ್ ಬರದೇ ಇದ್ರೆ, ಆ ಒಂದು ಒಳ್ಳೆಯ ಪ್ರತಿಭೆಯನ್ನು ನಾವು ಕಳೆದುಕೊಂಡ ಹಾಗೆ ಆಗ್ತದೆ. ಸೊ ಅದಕ್ಕೋಸ್ಕರ ಪ್ರತಿಭಾ ಶೋಧನೆಯ ಒಂದು ಭಾಗವಾಗಿ ಸ್ಪರ್ಧೆ ನಡೀತದಂತ ಕಾಂಪಿಟೇಷನ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಓಕೆ, ಧನ್ಯವಾದ ಲೋಕರಾಜ್ ಅವರೇ ಮಾಹಿತಿ ಕೊಟ್ಟದಕ್ಕಾಗಿ. ಲೋಕರಾಜ್ ವಿಟ್ಲರ್ ಅವರು ನಮಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದರು. ಮಂಗಳೂರಿನ ಮಂಗಳ ಸ್ವಿಮ್ಮಿಂಗ್ ಕ್ಲಬ್ ಈಜು ಪಟುಗಳನ್ನು, ರಾಷ್ಟ್ರೀಯ ರಾಜ್ಯ ಮಟ್ಟದ ಸ್ಪರ್ಧಿಗಳನ್ನು ಹುಟ್ಟುಹಾಕುವ ಒಂದು ಕ್ಲಬ್ ಆಗಿ ರೂಪುಗೊಳ್ತಾ ಇದೆ. ನೈತಿಕ ತಂದೆ ನಮ್ಮ ಜೊತೆಲಿದ್ದಾರೆ, ನವೀನ್ ರವರು. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್, ನಿಮಗೆ ಶುಭಾಶಯನ್ನು ಕೋರ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಸರ್, ಇಷ್ಟು ಚಿಕ್ಕ ವಯಸ್ಸಿನ ಹುಡುಗ ಬಾಲಕ ನಿಮಗೆ ಅಂದರೆ ಹೆಮ್ಮೆ ತರುವ ಕೆಲಸವನ್ನು ಮಾಡಿದ್ದಾನೆ ಅಂತ ನಿಮ್ಮ ಮಗನ ಬಗ್ಗೆ ಏನು ಹೇಳಿಕೆ ಬಯಸ್ತೀವಿ? ತುಂಬಾ ಖುಷಿ ಆಗ್ತದೆ ಸರ್. ಅವ ಬೆಳಿಗ್ಗೆ ಮತ್ತು ಸಾಯಂಕಾಲ ಕಷ್ಟಪಟ್ಟದಕ್ಕೆ ಈಗ ಅವನ ಅಚೀವ್ಮೆಂಟ್ಗೆ ಇದು ಫಲ ಸಿಗ್ತಾ ಉಂಟು ಕಷ್ಟದಕ್ಕೆ. ಸರ್, ನವೀನ್ ರವರೇ, ನೀವು ಎಲ್ಲಿ ಕೆಲಸ ಮಾಡ್ತಾ ಇರೋದು, ಅಥವಾ ನಿಮ್ಮ ಬಗ್ಗೆ ನಿಮ್ಮ ಕುಟುಂಬದ ಹಿನ್ನೆಲೆಯ ಬಗ್ಗೆ ಏನೋ ಸ್ವಲ್ಪ ಹೇಳ್ಬೋದು, ಅಥವಾ ಬಾಲಕನ ಜೊತೆಯಲ್ಲಿ ನಿಮ್ಮ ಬಗ್ಗೆ ಏನೋ ತಿಳ್ಕೊಳ್ಳಿಕ್ಕೆ ನಾವು ಇಷ್ಟಪಡ್ತಾ ಇದ್ದೇವೆ. ಅದಕ್ಕೆ ನಮ್ದು ಓನ್ ಬಿಸ್ನೆಸ್ ಸರ್, ಟ್ರಾನ್ಸ್ಪೋರ್ಟೇಷನ್ ಟ್ಯಾಂಕರ್ಸ್ ಎಲ್ಲ ಉಂಟು. ಮತ್ತೆ ನಾ ಮಧ್ಯಾಹ್ನ ನಂತರ ಒಂದು ಸಾಯಂಕಾಲ ಎಲ್ಲ ಮದುವೆನೊಟ್ಟಿಗೆ ಸ್ವಲ್ಪ ಸ್ವಿಮ್ಮಿಂಗ್ ಇದಕ್ಕೆ ನಾನು ಅವನೊಟ್ಟಿಗೆ ಇದು ಮಾಡ್ತೇನೆ. ನೀವು ನಿಮ್ಮ ಮಗನಿಗಾಗಿ ಎಷ್ಟು ಸಮಯವನ್ನ ಮೀಸಲಿಡ್ತೀರಿ? ಬೆಳಿಗ್ಗೆ ಒಂದು 5:30 7:30 ಗಂಟೆ ತನಕ. 7:30 ಗಂಟೆಗೆ ಅವನಿಗೆ ಸ್ವಿಮ್ಮಿಂಗ್ ಪೂಲ್ ಇಂದ ನಾನು ಸ್ಕೂಲಿಗೆ ಕೊಂಡೋಗ್ತೇನೆ. 8 o'clock ಸ್ಕೂಲ್ ಇರ್ತದೆ. ಈವ್ನಿಂಗ್ 5:30 to 6:30 ಒಂದು ಬ್ಯಾಚ್ ಉಂಟು, ಅದು ಸ್ಪೆಷಲ್ ಬ್ಯಾಚ್ ಮಾತ್ರ. ನಂತರ 6:30 to 9:30 ತನಕ ಈವ್ನಿಂಗ್ ನೈಟ್. ಸೊ ನಿಮ್ಮ ಮಗ ನೈತಿಕ್ ಈ ಹಂತಕ್ಕೆ ತಲುಪಲಿಕ್ಕೆ ನಿಮ್ಮ ಕೊಡುಗೆ ಇದೆ, ಅದರ ಜೊತೆಯಲ್ಲಿ ಮತ್ತೆ ಯಾರನ್ನ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಿಕ್ಕೆ ಬಯಸ್ತೀರಿ ಅಂತ? ಯಾವ್ದು ಕೇಳ್ತಿಲ್ಲ. ನಿಮ್ಮ ಸಾಧನೆ, ನಿಮ್ಮ ಕೊಡುಗೆ ಇದೆ, ನಿಮ್ಮ ಶ್ರಮ ಕೂಡ ಇದೆ ಬಾಲಕ ಈ ಹಂತಕ್ಕೆ ತಲುಪಲಿಕ್ಕೆ. ಆದ್ರೆ ನಾನು ಕೇಳ್ತಾ ಇದ್ದು ಈ ಸಂದರ್ಭದಲ್ಲಿ ಬೇರೆ ಯಾರನ್ನೆಲ್ಲ ನೆನಪಿಸಿಕೊಳ್ಳಿಕ್ಕೆ ಬಯಸ್ತಾ ಇದ್ದೀರಿ ನೀವು ಅಂತ? ಕೋಚಸ್ ಎಲ್ಲ ಸರ್, ಅವನಿಗೆ ಟ್ಯಾಲೆಂಟ್ ಇರ್ಬೋದು. ಆ ಟ್ಯಾಲೆಂಟ್ ಅನ್ನು ಹೊರಗೆ ತರಬೇಕಾದ್ರೆ ಮಿನಿ ಕೋಚಸ್ ನವರು, ಆ ಕೋಚಸ್ ಅವರು ಆ ಟ್ಯಾಲೆಂಟ್ ಅನ್ನು ಹೊರಗೆ ತರ್ತಿದ್ದಾರೆ ಈಗ. ಹಾಗಾಗಿ ಅವ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟು ಮೆಡಲ್ ಎಲ್ಲ ತರ್ತಾ ಇದ್ದಾನೆ. ಮತ್ತೆ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಕೂಡ ಅವನಿಗೆ ತುಂಬಾ ಇದ್ದಾರೆ, ತುಂಬಾ ಜನ ಇದ್ದಾರೆ. ಒಬ್ಬೊಬ್ಬ ಹೆಸರು ಹೇಳಿದ್ರೆ ಒಬ್ಬೊಬ್ಬರಿಗೆ ಬೇಸರಾಗ್ತದೆ. ತುಂಬಾ ಜನ ಅವರಿಗೆ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಆಗಿ ಇದು ಮಾಡ್ತಾರೆ. ಎಲ್ಲಿ ತರಬೇತಿ ಪಡಿತಾ ಇರೋದು? ಎಲ್ಲಿ? ಮಂಗಳ ಸ್ವಿಮ್ಮಿಂಗ್ ಕ್ಲಬ್ ಅಂತ ನಮ್ಮ ಲಾಲ್ ಬಾಗ್ ಅಲ್ಲಿ ಮಹಾನಗರ ಪಾಲಿಕೆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಉಂಟು. ಮತ್ತೆ ಬೆಳಿಗ್ಗೆ ಹೊತ್ತು 5:30 to 7:30 LSS ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಟ್ರೈನಿಂಗ್ ಕ್ಲಬ್, ಮಂಗಳ ಸ್ವಿಮ್ಮಿಂಗ್ ಕ್ಲಬ್. ಓಕೆ, ಈಗ ಇದಕ್ಕಿಂತ ಮೊದಲು ಯಾವುದೆಲ್ಲ ಸ್ಪರ್ಧೆಗಳಲ್ಲಿ ನಿಮ್ಮ ಮಗ ಭಾಗವಹಿಸಿದ್ದ ನೈತಿಕ್? ಸ್ಟಾರ್ಟಿಂಗ್ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಮಾಡ್ತಿತ್ತು, ಈಗ ಓಪನ್ ಸ್ಟೇಟ್ ಲೆವೆಲ್ ಅಲ್ಲಿ, ಅಂದ್ರೆ ಇದಲ್ಲ ಸ್ಕೂಲ್ ಇದರಿಂದಲ್ಲ, ಓಪನ್ ಕ್ಲಬ್ಸ್ ಅಲ್ಲಿ ಮಾಡ್ತಾರಲ್ಲ.
ಓಕೆ, ನಿಮ್ಮ ಈಗ ಶಾರದಾ ವಿದ್ಯಾಲಯದಲ್ಲಿ ನಿಮ್ಮ ಮಗ ಕಲಿತಾ ಇದ್ದಾನೆ. ಯಾವ ತರಗತಿಯಲ್ಲಿ ಇರೋದು? 3ನೇ ಕ್ಲಾಸ್. ಓಕೆ, ಶಾಲೆಯ ಬಗ್ಗೆ, ನಿಮ್ಮ ಶಾರದಾ ವಿದ್ಯಾಲಯದ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಶಾಲೆಯಲ್ಲಿ ಕೂಡ ಒಳ್ಳೆ ಪ್ರೋತ್ಸಾಹ ಕೊಡ್ತಿದ್ದಾರೆ. ಈಗ ರಜೆ ಬೇಕಿದ್ರೆ ರಜೆ ಎಲ್ಲ ಕೊಡ್ತಾರೆ, ಅವರು ಪ್ರೋತ್ಸಾಹ ಮಾಡ್ತಿದ್ದಾರೆ, ಏನು ತೊಂದರೆ ಇಲ್ಲ. ಓಕೆ ಓಕೆ, ಧನ್ಯವಾದ ಸರ್ ನಿಮ್ಮ ಮಾಹಿತಿ ಕೊಟ್ಟದ್ದಕ್ಕಾಗಿ. ಥ್ಯಾಂಕ್ ಯು. ನೈತಿಕ್ 50 ಮೀಟರ್ ಬಟರ್ಫ್ಲೈ ಮತ್ತು 50 ಮೀಟರ್ ಬ್ರೆಸ್ಟ್ ಸ್ಟ್ರೋಕ್ ಹಾಗೆ 50 ಮೀಟರ್ ಬ್ಯಾಕ್ ಸ್ಟ್ರೋಕ್ ಸ್ಪರ್ಧೆಗಳಲ್ಲಿ ಚಿನ್ನದ ಪದಕವನ್ನು ಪಡೆದಿರುವಂತಹ ವಿದ್ಯಾರ್ಥಿ. ಹಾಗೆ ಅರ್ನಾ MP ಇವರು 2 ಚಿನ್ನದ ಪದಕವನ್ನು ಪಡೆದಿದ್ದಾರೆ. ಇವರು ಮಸೂದನ್ ಸರೋಜಿನಿ ಕುಶೆ ಈ ಶಾಲೆಯಲ್ಲಿ ಕಲಿತಾ ಇರುವಂತಹ ವಿದ್ಯಾರ್ಥಿ, 5ನೇ ತರಗತಿಯ ವಿದ್ಯಾರ್ಥಿನಿ. ಅರ್ನಾರವರು ಫ್ರೀಸ್ಟೈಲ್ ಸ್ಪರ್ಧೆಯಲ್ಲಿ 50 ಮೀಟರ್ ಮತ್ತು 100 ಮೀಟರ್ ಫ್ರೀಸ್ಟೈಲ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಪಡೆದಿದ್ದಾರೆ. ಸೊ ಇವರಿಗೆ ಮಂಗಳ ಸ್ವಿಮ್ಮಿಂಗ್ ಕ್ಲಬ್ಬಿನ ಪ್ರಧಾನ ಕೋಚ್ ಲೋಕರಾಜ್ ರವರು ತರಬೇತಿಯನ್ನು ನೀಡ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಅಥವಾ ಈ ಮಕ್ಕಳ ಈ ಸಾಧನೆಯ ಹಿಂದೆ ತರಬೇತಿ ನೀಡುವವರು ಎಷ್ಟು ಶ್ರಮವನ್ನು ವಹಿಸ್ತಾರೋ ಅದರ ಅಷ್ಟೇ ಪಟ್ಟು ಶ್ರಮವನ್ನು ಅಲ್ಲಿ ಅವರ ಪೋಷಕರು ಕೂಡ ವಹಿಸ್ತಾ ಇದ್ದಾರೆ. ಹೆಚ್ಚಿನ ಸಮಯವನ್ನು ವಿದ್ಯಾರ್ಥಿಗಳಿಗಾಗಿ ಅಥವಾ ತಮ್ಮ ಮಕ್ಕಳಿಗಾಗಿ ಮೀಸಲಿಡ್ತಾ ಇದ್ದಾರೆ. ಇದರ ಪರಿಣಾಮವನ್ನು ಅವರು ಈಗ ಚಿನ್ನದ ಪದಕ ರೂಪದಲ್ಲಿ ಪಡಿತಾ ಇದ್ದಾರೆ ಅಂತ ಹೇಳ್ಬೋದು. ಓಕೆ, ಸ್ವಿಮ್ಮಿಂಗ್ ಸಾಧನೆಯ ವಿದ್ಯಾರ್ಥಿಗಳ ಜೊತೆ ನಾವು ಅವರ ಪರಿಚಯವನ್ನು, ಅವರ ಬಗ್ಗೆ ಒಂದಿಷ್ಟು ಹೇಳುವ ಪ್ರಯತ್ನವನ್ನು ಮಾಡ್ತಾಯಿದ್ವಿ. ಅದರ ಮಧ್ಯದಲ್ಲಿ ನಾವೀಗಾಗಲೇ ನೈತಿಕ್ನವರ ತಂದೆ ನವೀನ್ರೊಂದಿಗೆ ಮಾತಾಡಿದ್ರು. ಅವರು ಮತ್ತೆ ನಮ್ಮನ್ನು ಸಂಪರ್ಕಿಸ್ತಾ ಇದ್ದಾರೆ. ಅವರು ಇನ್ನಷ್ಟು ಮಾಹಿತಿಯನ್ನು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಏನಂತ ತಿಳಿಯುವ ಪ್ರಯತ್ನ ಮಾಡ್ತಾ ಇದ್ದೇವೆ. ನವೀನ್ ಅವರು ನಮಸ್ಕಾರ. ನಮಸ್ತೆ ಸರ್, ಏನು ಹೇಳಲಿಕ್ಕೆ ಬಯಸ್ತೀರಿ ಮತ್ತೆ ನೀವು? ನಾನು ಈಗ ನಮ್ಮ ಮಂಗಳ ಹೇಳಿ ಹೇಳಿ. ನಮ್ಮ ಮಂಗಳ ಈಗಾಗಲೇ ರಚನಾವೆಲ್ಲ ನ್ಯಾಷನಲ್ ಎಲ್ಲ ಮೆಡಲ್ ರೆಕಾರ್ಡ್ ಎಲ್ಲ ಮಾಡಿದ್ದಾರೆ. ಹೌದೌದು. ಅದಕ್ಕೆ ಮುಖ್ಯ ಕಾರಣ ನಮ್ಮ ಕ್ಲಬ್ ನ ಕೋಚಸ್ ಎಲ್ಲ ಇದ್ದಾರೆ ಸರ್. ಮೇನ್ ಆಗಿ ಹೆಡ್ ಕೋಚ್ ಆಗಿ ಲೋಕರಾಜ್ ವಿಟ್ಲ, ಹೌದೌದು, ಮತ್ತೆ ಶಿವರಾಜ ಗಟ್ಟಿ ಮಾಡಿದ್ದಾರೆ, ಹೌದು, ಮತ್ತೆ ಶಿಶಿರ್ ಗಟ್ಟಿ, ಮತ್ತೆ ಪುಂಡ್ಲಿಕ್ ಕಾರ್ವಿ, ಮತ್ತೆ ಗೇವಿನ್, ಮತ್ತೆ ಶುಭಂ ಎಲ್ಲ ಇದ್ದಾರೆ ಸರ್. ಸೊ ತುಂಬಾ ಮಕ್ಕಳಿಗೆ ದಾಟಕ್ಕೆ ತಮ್ಮ ಇದನ್ನು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರನ್ನು ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಕೊಂಡೋಗ್ಲಿ ತುಂಬಾ ಪ್ರಯತ್ನ ಮಾಡ್ತಿದ್ದಾರೆ. ಅದೇ ರೀತಿ ಮಕ್ಕಳು ಕೂಡ ಈಗ ಸ್ಟೇಟ್ ಲೆವೆಲ್, ನ್ಯಾಷನಲ್ ಎಲ್ಲ ಮೆಡಲ್ ಹೊಡೆದು ನಮ್ಮ ಕ್ಲಬ್ಗೆ ಒಂದು ಒಳ್ಳೆ ಹೆಸರನ್ನು ತರ್ತಾ ಇದ್ದಾರೆ. ಓಕೆ, ಸೊ ನೀವಂದ್ರೆ ಮಂಗಳ ಸ್ವಿಮ್ಮಿಂಗ್ ಕ್ಲಬ್ಬಿನ ಕೋಚ್ ರವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ ಅವರ ಹೆಸರುಗಳನ್ನ ಹೇಳ್ತಾ ಇದ್ದೀರಿ. ಹೌದು ಸರ್. ಓಕೆ, ಧನ್ಯವಾದ. ಯಾಕಂದ್ರೆ ಎಷ್ಟೇ ಮಕ್ಕಳಿಗೆ ಎಷ್ಟೇ ಟ್ಯಾಲೆಂಟ್ ಇದ್ರು ಕೂಡ ಆ ಕೋಚಸ್ ಮೇಲೆ ತಂದ್ರೆ ಮಾತ್ರ ಆಗಿರಂತೆ ಆ ಮಕ್ಕಳ ಅಚೀವ್ಮೆಂಟ್ ಬರ್ತದೆ, ಇಲ್ಲದಿದ್ರೆ ಬರ್ತದೆ. ಅಂದ್ರೆ ಅವರ ಪರಿಶ್ರಮ ಇಲ್ಲದಿದ್ರೆ ಅಥವಾ ಅವರು ಈ ಮಕ್ಕಳನ್ನ ಪ್ರತಿಭೆಯನ್ನು ಗುರುತಿಸದಿದ್ರೆ ನಾವು ಏನು ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಇಲ್ಲ ಸರ್, ಯಾಕಂದ್ರೆ ನಾವು ಮಕ್ಕಳನ್ನು ಕೊಂಡಬಹುದು, ಮಕ್ಕಳಿಗೆ ಆ ಟ್ಯಾಲೆಂಟ್ ಇದೆ, ಆ ಮಕ್ಕಳಿಗೆ ಆ ಲೆವೆಲ್ ಕೊಂಡಬೋದ್ರೆ ಆ ಕೋಚಸ್ ಮಾತ್ರ ಸರಿ. ಓಕೆ, ಸೊ ಇದು ಅಂದ್ರೆ ಗುರುವನ್ನ ನೆನಪಿಸಿಕೊಳ್ಳುವ ಒಂದು ಪ್ರತಿಕ್ರಿಯೆ ಅಂತ ಹೇಳ್ತೇನೆ ನಿಮ್ದು. ಹೌದು. ಓಕೆ, ಧನ್ಯವಾದ ನಿಮಗೆ. ಓಕೆ, ಥ್ಯಾಂಕ್ ಯು.